ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುಡ್ಲ ಸ್ಮಾರ್ಟ್ ಸಿಟಿ ಯೋಜನೆದ ನಿಲಿಟ್ಟು 80 ಕೋಟಿ ರೂಪಾಯಿ ಅನುದಾನಡು ಅಭಿವೃದ್ಧಿ ಆಯ್ನ ಕಾವೂರು ಕೆದುನು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಅಂಗಾರೆ ಬಯ್ಯಗು ಲೋಕಾರ್ಪಣೆ ಮಲ್ತಿರು. ಕುಡ್ಲ ಸ್ಮಾರ್ಟ್ ಸಿಟಿ ಯೋಜನೆದ ನಿಲಿಟ್ಟು 80 ಕೋಟಿ ರೂಪಾಯಿ ಅನುದಾನಡು ಅಭಿವೃದ್ಧಿ ಆಯ್ನ ಕಾವೂರು ಕೆದುನು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಅಂಗಾರೆ ಬಯ್ಯಾಗ ಲೋಕಾರ್ಪಣೆ ಮಲ್ತಿರು. ಕೆದು ಬೊಕ ವಾಕಿಂಗ್ ಪಾತ್ ದಿಪನ ಮಲ್ತದ ಆರು ಪಾತಿರ್ದು ಪಿರಾಕದ ಕಾವೂರು ಕೆದುನು ಪೊರ್ಲುಡು ಅಭಿವೃದ್ಧಿ ಮಲ್ತದುಂಡು. ಪರಿಸರದ ಜನಕ್ಲೆಗೆ ಎಡ್ಡೆ ತಿರುಗುನ ತಾಣ ಬಿಜೆಪಿ ಕೊರ್ತುಣುಂದು ಪಂಡಿರು. ಕೆದು ವಾಕಿಂಗ್ ಟ್ರ್ಯಾಕ್, ನೀರು ಒಟ್ಟು ಮಲ್ತ ದೀಪನ ವ್ಯವಸ್ಥೆ, ದೇವೇರ್ನ ಮೂರ್ತಿ, ನೀರುಗ ಪಾಡುನ ಕಂಡ, ಗಾರ್ಡನ್, ದೇವಸ್ಥಾನದ ಪಿರಾಕದ ಗುವೇಲು ಮಾತ ಪಿರ ಕಟ್ಟದುಂಡು. ಇಂದೆಕ್ ಪುಣೆಯಿನ ಸರ್ವೇರೆಗ್ಲ ಮೆಚ್ಚುಗೆ ತೆರಿಪಾವೆ. ಅಭಿವೃದ್ಧಿ ವಿಚಾರ ಬನ್ನಗ ಆ ಪಕ್ಷ ಈ ಪಕ್ಷ ಅಂದ ತೂಪುಜಿ ನಗರದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿಯರ್ನ ಎಡ್ಡೆ ಆಡಳಿತ ಕಾರಣ ಅಂದು ನಳಿನ್ ಕುಮಾರ್ ಕಟೀಲ್ ಪಂಡಿರು. ಮೇಯರ್ ಜಯಾನಂದ ಅಂಚನ್, ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಪೂಜೆ ಮಲ್ಪನ ಶ್ರೀನಿವಾಸ್ ಭಟ್ರು, ಕಾವೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮೋಹನ್ ಪ್ರಭು, ಪಾಲಿಕೆ ಮುಖ್ಯ ಸುಚೇತಕರು ಸುಧೀರ್ ಶೆಟ್ಟಿ ಕಣ್ಣೂರು, ಕಾವೂರು ಕೆದು ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೀಪಕ್ ಪೂಜಾರಿ, ಸ್ಮಾರ್ಟ್ ಸಿಟಿ ಕುಡ್ಲದ ನಿರ್ದೇಶಕರು ಅರುಣ್ ಪ್ರಭಾ ಲೇಸಿಡು ಪಾಲ್ದೆತ್ತೊಂಡಿರು. ತನ್ನ ಕ್ಷೇತ್ರದ ಒಂದು ಕೆರೆಯ ಅಭಿವೃದ್ಧಿ ಮಾಡಬೇಕು, ಪುನಶ್ಚೇತನ ಮಾಡಬೇಕು ಅನ್ನುವ ಆಶಯದಿಂದ ಬಹಳ ಪ್ರಯತ್ನಗಳನ್ನು ಮಾಡಿ ಸ್ಮಾರ್ಟ್ ಸಿಟಿ ಒಳಗೆ ಇದು ಸೇರಿರಲಿಲ್ಲ. ನನ್ನ ಅನಿಸಿಕೆ ಪ್ರಕಾರ ನಾನು ಯಾವ ಮೀಟಿಂಗಲ್ಲಿ ಇದನ್ನು ನೋಡಿರಲಿಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಸೇರಿಸಿ ಸುಮಾರು ಹತ್ತಿರ 9 ಕೋಟಿ ರೂಪಾಯಿಯ ಕಾಮಗಾರಿಗಳನ್ನು ತಗೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆರೆಯ ಅಭಿವೃದ್ಧಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾವು ಒಂದು ಕ್ರಿಯಾಶೀಲ ಚಟುವಟಿಕೆಯ ಇಚ್ಛಾಶಕ್ತಿಯ ರಾಜಕಾರಣಿಗಳಿದ್ದಾಗ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವುದಕ್ಕೆ ಇದು ಒಂದು ಪೂರಕವಾಗಿರ್ತಕ್ಕಂಥದ್ದು. ಅವರಿಗೆ ಸಹಕಾರವನ್ನು ಸುಮಂಗಲಾರಾವ್ ಅವರು ಕೊಟ್ಟಿದ್ದಾರೆ, ವಿಶೇಷವಾಗಿ ನಮ್ಮ ಮೇಯರ್ ಅವರು ಕೊಟ್ಟಿದ್ದಾರೆ, ಸ್ಮಾರ್ಟ್ ಸಿಟಿಯ ಎಲ್ಲ ಬಂಧುಗಳು ಕೊಟ್ಟಿದ್ದಾರೆ. ಅವರೆಲ್ಲರನ್ನ ನಾನು ಸ್ಮರಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕೆರೆ ಅಭಿವೃದ್ಧಿ ಆಗಿದೆ. 2,000 ಕೋಟಿಯಷ್ಟು ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ಬಂದಿದೆ. ಆದರೆ ಸ್ಮಾರ್ಟ್ ಸಿಟಿಯಿಂದ ಆಲ್ರೆಡಿ ಪ್ಲ್ಯಾನ್ ಆದ ಕಾರಣ ಮಂಗಳೂರು ನಗರ ಉತ್ತರ ಸ್ವಲ್ಪ ಬಿಟ್ಟಿದ್ದಾರೆ. ಅದು ಸ್ಮಾರ್ಟ್ ಸಿಟಿಯಲ್ಲಿ ಬಿಟ್ಟಿದ್ದರು. ಆ ದಿವಸ MP ಅವರು ಹೇಳಿದ ಹಾಗೆ ಈ ಕೆರೆಗೆ ಏನೋ ಆಚೆ ಈಚೆ ಮಾಡಿ 9 ಕೋಟಿಯನ್ನು ತರಲಿಕ್ಕೆ ನಾವು ಸಫಲರಾದರೆ ಕೊನೆ ಹಂತದಲ್ಲಿ ಬರುವಾಗ ಪುನಃ ಮತ್ತೊಮ್ಮೆ ಸಂಸದರ ಹತ್ರ ಮತ್ತು ನಮ್ಮ ಡೈರೆಕ್ಟರ್ಸ್ ಹತ್ರ ಎಲ್ಲ ಮಾತಾಡಿ ನಮ್ಮ ಈ ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ಏನಿದೆ, ನೀವು ದುಡ್ಡನ್ನು ಪುನಃ ಜನ್ರೇಟ್ ಮಾಡುವಂಥ ವ್ಯವಸ್ಥೆ, ಟೂರಿಸಮ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕೆಂಬಂಥ ವ್ಯವಸ್ಥೆ ಈ ಕಂಪನಿಯಿಂದ ಆಗಬೇಕೆಂಬಂಥ ಒತ್ತಾಸೆಯಿಂದ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಮಾಡಿದರು. ಹಾಗಾಗಿ ನಾವು ಡೈರೆಕ್ಟರ್ಸ್ ಹತ್ರ ಮತ್ತು ಸ್ಮಾರ್ಟ್ ಸಿಟಿ MD ಅವರ ಹತ್ರ ಎಲ್ಲರ ಸಹ ಮಾತಾಡಿ ಕೊನೆಯ ಹಂತದಲ್ಲಿ ನಾವು 9 ಕೋಟಿಯಷ್ಟು ಅನುದಾನವನ್ನು ತಣ್ಣೀರ್ಬಾವಿ ಬೀಚ್ ಇಂಪ್ರೂವ್ಮೆಂಟಿಗೆ ತೆಗೆದುಕೊಳ್ಳಲಿಕ್ಕೆ ಸಫಲರಾಗಿದ್ದೇವೆ. ಈ ಆಲ್ರೆಡಿ ಅದು ಕೆಲಸ ಸ್ಟಾರ್ಟ್ ಆಗಿದೆ. ಕಾರ್ಲ ತಾಲೂಕು ಮುಣ್ಕೂರು ಗ್ರಾಮದ ಸಚ್ಚರಿಪೇಟೆ ಕುದ್ರೊಟ್ಟುದ ಪಾಲ್ದಡಿಟ್ಟು ಅಂಗಾರೆ ಬಯ್ಯಗು ಬೆನ್ನಿದ ತೋಟಗೂ ಸೂಪತ್ತದು ಬಾರಿ ನಷ್ಟ ಉಂಡಾತಂಡು. ಅಗ್ನಿಶಾಮಕ ದಳತಕಲು ವ್ಯವಸ್ಥೆ ಇಜ್ಜಂದೆ ಉದಾಸೀನ ತೋಜಾಯಿನ ಬಗೆಟ್ಟು ಊರ್ದಕಲು ದೂರ್ದೆರು. ಕಾರ್ಲ ತಾಲೂಕು ಮುಂಡ್ಕೂರು ಗ್ರಾಮದ ಸಚ್ಚರಿಪೇಟೆ ಕುದ್ರೊಟ್ಟುದ ಪಾಲ್ದಾಡಿಟ್ಟು ಅಂಗಾರೆ ಬಯ್ಯಗು ಬೆನ್ನಿದ ತೋಟಗೂ ಸೂಪತ್ತದು ದಿಂಜ ನಷ್ಟ ಉಂಡಾತಂಡು. ಮಾಮಲ್ಲ ಬೈತ ಮುಟ್ಟೆ ಪೊತ್ತುದು ಪೋತುಂಡು. ತೋಟೋಡು ಕಟ್ಟದಿನ ಪಂಪುದ ಕೊಟ್ಟೆಲ ಪೊತ್ತುದು ಕರಂಚಿದುಂಡು. ತಾರೆ ಪೆಲ ಕುಕ್ಕುದ ಮರುಕ್ಲ ಸೂಪತ್ತದು ಕರಂಚಿದ. ಮೇಯರ ಕಟ್ಟದಿನ ಕೈ ಕಂಜಲಿನ ಊರ್ದಕಲು ತುರ್ತುಡು ಬಚಾವ್ ಮಲ್ತಿದೆರು. ಸೂಪತ್ತದು ಪೊತ್ತೊಂದು ಪನಗ ಊರ್ದಕಲು ಕಾರ್ಲದ ಅಗ್ನಿಶಾಮಕ ದಳ ತಕ್ಲೆಗೆ ಫೋನ್ ಮಲ್ತದ ಪಣ್ಣಗ ಸರಿಯಾದ ಗುಮನ
சாதனை கொடுத்துச்சிருந்து ஊர்தக்குள் தூர்தேரு ಎಂಕ್ಲಡೊಪ್ಪುನ 2 ಗಾಡಿಲ ಬೇತೆ ಕಡೆಗೆ ಪೋತುಂಡು ಪಂಡದು ಬೆದ್ರದ ಅಗ್ನಿಶಾಮಕ ದಳತಕ್ಲು ಪನ್ಲೆಂದು ತೆರಿಪಾದೇರು ಬೆದ್ರದಕ್ಲಿನ ವಿಚಾರಿಪುನಗ ಎಂಕ್ಲಿನ ಗಾಡಿಲು ನೀರ್ ದಿಂಜಾರೆ ಪೋತ ಅಂದ ಜವಾಬ್ದಾರಿ ಇಜ್ಜಂದಿನಂಚ ವರ್ತನೆ ತೌಜಾದೇರು ಊರ್ದಕ್ಲು ದೂರ್ದೇರು 2 ಎಕರೆ ದಾತ ಜಾಗೆಗು ಸೂಪತ್ತದು ಪೊತ್ತದು ಪೊಂಡಲ ಅಗ್ನಿಶಾಮಕ ದಳತ ಗೋಸ್ವಾರಿಡ್ದಾವ್ರ ಊರದಕುಲೆ ಬಾರಿ ಕಷ್ಟ ಬತ್ತದು ಸೂತೆಕ್ಕಾಯರೆ ಪುಣ್ಯತೆರೆಂದು ತೆರೆದು ಬೈದನು. ಬೆಂಕಿ ಆದ ತಕ್ಷಣ ನಾವೆಲ್ಲ ತೋಟಕ್ಕೆ ಬಂದುವಾಗ ಬೆಂಕಿ ಜ್ವಾಲಾಮುಖಿ ಜಾಸ್ತಿ ಆದ ಕಾರಣ ನಾವು ಆಗಲೇ 101ಗೆ ಫೋನ್ ಮಾಡಿದ್ದೇವೆ. ಫೋನ್ ಮಾಡುವಾಗ ಅವರು ಎಲ್ಲ ಕಂಪ್ಲೇಂಟ್ ಎಲ್ಲ ತೆಗೆದುಕೊಂಡು ಇಲ್ಲಿ 3ವರೆಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. 4 ಗಂಟೆ ತನಕ ಅಲ್ಲಿಂದ ಏನು ಯಾವುದೇ ಒಂದು ನಮಗೆ ಕಾಲ್ ಆಗಲಿ ಏನು ಬರಲಿಲ್ಲ. ಮತ್ತು ಪುನಃ ಫೋನ್ ಮಾಡಿದೆ. ನಾನು 4 ಗಂಟೆ ಫೋನ್ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡುವಾಗ ಪುನಃ ಕೇಳುವಾಗ ಅವ್ರದ್ದು ಮೊಬೈಲ್ ನಂಬರ್ ಆದರೂ ಕೊಡಿ ಸರ್, ನಾನು ಮಾತಾಡ್ತೇನೆ ಅಂತ ಹೇಳುವಾಗ ಮತ್ತೆ ಹಾಗೆ ಕೇಳಿದರು, ನಿಮಗೆ ಯಾವುದು ಹತ್ತಿರ ಆಗ್ತದೆ, ಕಾರ್ಕಳ ಹತ್ತಿರ ಆಗ್ತದಾ ಅಥವಾ ನಿಮಗೆ ಮೂಡಬಿದ್ರೆ ಹತ್ತಿರ ಆಗ್ತದೆ ಅಂತ ಕೇಳಿದರು. ನನಗೆ ಮೂಡಬಿದ್ರೆಗೆ ಒಂದು 8 ಕಿಲೋಮೀಟರ್ ಇರೋದು, ಕಾರ್ಕಳಕ್ಕೆ 15 ಕಿಲೋಮೀಟರ್, ಅದಕ್ಕೆ ಮೂಡಬಿದ್ರೆ ಹತ್ತಿರ ಆಗ್ತದೆ ಹೇಳಿದೆ. ಆಗ ಮೂಡಬಿದ್ರೆದು ನಂಬರ್ ಕೊಟ್ಟರು, ಮೊಬೈಲ್ ನಂಬರ್ ಕೊಟ್ಟರು. ಅದಕ್ಕೆ ಮೂಡಬಿದ್ರೆಗೆ ಕಾಲ್ ಮಾಡುವಾಗ ನಾವು ಕಿಂಜಿಗೋಳಿಗೆ ನೀರು ತರಲಿಕ್ಕೆ ಹೋಗಿದ್ದೇವೆ, ನಮಗೆ ಆಗೋದಿಲ್ಲ, ನೀವು ಕಾರ್ಕಳಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ರು. ಪುನಃ ಅದಕ್ಕೆ ಕಾರ್ಕಳಕ್ಕೆ ಫೋನ್ ಮಾಡುವಾಗ ನಮ್ಮ 2 ಗಾಡಿ ಸಹ ಈಗ ಹೊರಗಡೆ ಹೋಗಿದೆ, ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನೀವು ಕಿಂಜಿಗೋಳಿಗೆ ಫೋನ್ ಮಾಡಿದೆ ಅಂದರು. ಕಿಂಜಿಗೋಳಿಗೆ ಮಾಡುವಾಗ ಇಂಥ ಸಮಸ್ಯೆ, ಇಲ್ಲಿ ಮಾಡುವಾಗ ಇಂಥ ಸಮಸ್ಯೆ. ದೊಡ್ಡ ಏನಂದರೆ ಇದಕ್ಕೊಂದು ಜವಾಬ್ದಾರಿ ಇಲ್ಲದೆ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ದೊಡ್ಡ ಒಂದು ಏನಂದರೆ ಇಲ್ಲಿ ತೋಟ ನಮ್ಮೊಂದು 50 ಜಾಸ್ತಿ ಹುಲ್ಲಿನ ಪಿಂಡಿ ಎಲ್ಲ ಇದೆಲ್ಲ ಭಸ್ಮವಾಗಿ ಹೋಗಿದೆ. ಅದರ ಜೊತೆಗೆ ನಮ್ಮ ಪಂಪ್ ಸೆಡ್ ಸಹ ಎಲ್ಲ ಇದಾಗಿದೆ. ಏನಂದರೆ ನಾವೆಲ್ಲ ಸ್ಥಳೀಯರೆಲ್ಲ ಸೇರಿ ಅದರ ಮೇಲ್ಗಡೆ ಚಾವಣಿಯೆಲ್ಲ ತೆಗೆದು ಬಿಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ಒಂದು ತೆಂಗಿನ ಮರಗಳೊಂದು 50ಕ್ಕಿಂತ ಒಂದು 60 ತೆಂಗಿನ ಮರಗಳು ನಮ್ಮ ಎದುರಲ್ಲಿ ಒಂದು ಭಸ್ಮ ಇದಾಗಿ ಹೋಗಿದೆ. ಕುಡ್ಲಡು ಕುಕ್ಕರ್ ಬಾಂಬ್ ಪುಡೈನ ರಿಕ್ಷಾದ ಡ್ರೈವರು ಜೋಡಿದ ಪುರುಷೋತ್ತಮ್ ಪೂಜಾರಿಯರಿಗೂ ಗುರು ಬೆಳದಿಂಗಳು ಸಂಘಟನೆ 5 ಲಕ್ಷ ರೂಪಾಯಿ ಖರ್ಚಿಡು ಅರಣ ಇಲ್ಲನ್ನು ಸಜ್ಜೆ ಮಲ್ತು ಕೊಡ್ತುಂಡು. ಇಲ್ಲು ಬುಡ್ದು ಕೊರ್ಪುನ ಲೇಸುಡು ಧರ್ಮಗುರು ಜೆಬಿ ಕ್ರಾಸ್ತ ಇಲ್ಲಲ್ದ ನಾಮಫಲಕ ಉದಿಪನ ಮಲ್ತದು ಎಡ್ಡೆಪ್ಪು ಬೈಕೇರು. ಕುಡ್ಲದ ನಾಗುರಿಡು ರಿಕ್ಷಾಡು ಕುಕ್ಕರ್ ಬಾಂಬ್ ಪೊಡದು ಪೆಟ್ಟಾದು ಆಸ್ಪತ್ರೆ ಹಿಡಿತದು ಗುಣಾದ್ ಇಲ್ಲು ಸೇರ್ದಿನ ಆ ರಿಕ್ಷಾದ ಡ್ರೈವರ್ ಉಜ್ಜೋಡಿದ ಪುರುಷೋತ್ತಮ್ ಪೂಜಾರಿಯರಿಗೂ ಅರಿನ ಇಲ್ಲು ಸಜ್ಜಾವಡೊಂದಿತ್ತಿನ ಆಸೆನು ಕುಡ್ಲದ ಗುರು ಬೆಳದಿಂಗಳು ಸಂಸ್ಥೆ ನಡಪಾದು ಕೊಡ್ತುಂಡು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ದಪ್ಪಣದ ಗುರುಕಾರ್ಯರು ವಕೀಲರಾದಪ್ಪನ ಆರ್ ಪದ್ಮರಾಜ್ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರಾದಿತ್ತದು ಸಂಸ್ಥೆದ ನಿಲೆಟ್ಟು 5 ಲಕ್ಷ ರೂಪಾಯಿ ಖರ್ಚು ಮಲ್ತದು ಪಿರ ಸಜ್ಜಿ ಮಲ್ತು ಕಟ್ಟದಿನ ಇಲ್ಲು ಬುಡ್ದು ಕೊರ್ಪನ ಕಾರ್ಯಕ್ರಮ ಬುಧಾರ ನಡೆತುಂಡು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ ಫಟ್ಟದೀದು ಪೂತಮಾಲೆ ಪಾಡ್ದು ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನಾಡು. ಸೇಂಟ್ ಆಂಟನಿ ಆಶ್ರಮದ ಧರ್ಮಗುರು ಜೆಬಿ ಕ್ರಾಸ್ತ ಇಲ್ಲದ ನಾಮಫಲಕ ಪಾಡ್ದು ಎಡ್ಡೆಪ್ಪು ಬಯಕದು ಸಮಾಜದ ಸೇವೆ ಮಲ್ತಂದುಪ್ಪನ ಗುರು ಬೆಳದಿಂಗಳು ಸಂಸ್ಥೆಗೆ ಮೆಚ್ಚುಗೆ ತೆರಿಪಾಯರು. ಆರ್ ಪದ್ಮರಾಜ್ ಪಾತಿರ್ದು ನಾರಾಯಣ ಗುರುಕ್ಲೆನ ಪ್ರೇರಣೆದಂಚ ಈ ಕೆಲಸ ಆತಂಡು ಬಡವೀರ್ನ ಕಣ್ಣನೀರು ಒಚ್ಚಿನ ಕೆಲಸನು ಈ ಸಂಘಟನೆ ಮಲ್ತೊಂದು ಬರೊಂದುಂಡು ಪಂಡಿರು. ಇಲ್ಲು ಸಜ್ಜಿ ಮಲ್ಪೆರೆ ಪುಣೆ ನಕ್ಲೆಗ್ ಈ ಪೊರ್ತುಡು ಮರ್ಯಾದೆ ಮಲ್ತಿರು. ತುಂಬದ ರಾಜ್ಯಸಭಾ ಸದಸ್ಯರು ಬಿ ಇಬ್ರಾಹಿಂ, ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಮೋಹನ್ ನೆಕ್ಕೆರೆಮಾರ್, ಇಂಡಿಯನ್ ಆಸ್ಪತ್ರೆದ ಡಾಕ್ಟರ್ ಯೂಸುಫ್ ಕುಂಬ್ಳೆ, ರೋಹನ್ ಕಾರ್ಪೊರೇಷನ್ ಯಜಮಾನರು ರೋಹನ್ ಮಂತೆರೋ, ನಾರಾಯಣಗುರು ವಿಚಾರ ವೇದಿಕೆದ ಸತ್ಯಜಿತ್ ಸುರತ್ಕಲ್, ಮಹಾನಗರ ಪಾಲಿಕೆ ಸದಸ್ಯರು ಪ್ರವೀಣ್ ಚಂದ್ರ ಆಳ್ವಾ, ಡಿಕೆ ಅಶೋಕ್, ರಾಜೇಶ್ ಬಿ ಕಾರ್ಯಕ್ರಮಟ್ಟು ಪಾಲ್ಗೊಳ್ಳಿತ್ತೊಂಡರು. ರಿಕ್ಷಾ ಡ್ರೈವರ್ ಪುರುಷೋತ್ತಮ ಪೂಜಾರಿ ಬೊಕ್ಕ ಬಡದಿ ಜೋಕ್ಲು ಈ ಪೊರ್ತುಡಿತ್ತರು. ಎಂಕ್ ದಾದ ಮಲ್ಪೊಡೊಂದು ಗೊತ್ತಾಯಿಜಿ ಯಾನಾರಡ ಪಂಡೆ ವೈಕಲ ಇರು ಪೋಡಿಯೊಚ್ಚು ನಿಗಲೊಟ್ಟಿಗೆ ಯಾನುಲ್ಲೆ ನಮ್ಮ ತಂಡ ಉಂಡು ಗುರುಬೆಳದಿಂಗಳು ಉಂಡು ಈರ್ನ ಮಗಲ್ನ ಮದ್ಮೆಲ್ಲಾತೆ ಈರು ಇತ್ತದ ಹುಷಾರಿತ್ತದಿಂದ ಈರು ವಾರೀತಿ ಮಲ್ಪರಂದು ಸಂಕಲ್ಪ ಮಲ್ದರ ಐದು ಪೊರ್ಲುಡು ನಮ್ಮ ಮಲ್ಪು ಅವನ್ ಪುನೊಂದು ಪಾತ್ರನು ವಾಧೈರ್ಯಡೊಂದು ಗೊತ್ತುಜಿ ನಾರಾಯಣ ಗುರುಕುಲ ಧೈರ್ಯ ಅದಕ್ಕೆ ಕಂಡು ಬರ್ತಾರೆ. ಅವನ್ ಬಹುಶಃ ಎಂಕುಲ್ಲ ಎನ್ನದಿಜಿ ಅಗುಲ್ಲ ಎನ್ನದು ಉಪ್ಪಾಯರು ಇಲ್ಲಿ ನಮ್ಮ ಎನ್ನಿನಡಿದ ಪೊರ್ಲಾದು ನಮ್ಮ ರಿನೋವೇಟ್ ಮಲ್ತು ಕೊರಿತಾ ಅಂದ ಬಂದ್ಪಡೆ ಸಂತೋಷ ಉಂಟು. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದ ಫಲವಾಗಿ ಈ ಮನೆಯನ್ನು ನಾವು ಇಲ್ಲಿರುವ ಜನರಿಗೆ ನಾವು ಅವರ ಹಸ್ತಾಂತರ ಮಾಡಿದ್ದೇವೆ. ಈ ಸಂಸ್ಥೆಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನೀವು 3 ವರ್ಷದಿಂದ ಪ್ರಾರಂಭ ಮಾಡಿದ ಈ ಉತ್ತಮ ಕಾರ್ಯಕ್ರಮ
ದೇವರಿಗೆ ಮೆಚ್ಚುಗೆ ಹಾಗೂ ಜನರಿಗೆ ತುಂಬ ಆಕರ್ಷವಾಗಿರುವ ಈ ಒಂದು ಕಾರ್ಯಕ್ರಮವು ಮುಂದೆ ಕೂಡ ನಡೆಸಲು ನಿಮಗೆ ದೇವರು ಅನುಗ್ರಹ ಕೊಡಲಿ. ತುಂಬ ಸಂತೋಷ ವಿಷಯ. ಕಷ್ಟ ದಿನದಲ್ಲಿ ಅವರು ಸಹಾಯದವುದು ತುಂಬ ಸಂತೋಷ ದಿನ. ಇನ್ನೂ ಅವರಿಗೆ ಇಂಥ ಕೆಲಸ ಮಾಡಲಿಕ್ಕೆ ಅವಕಾಶ ದೇವರು ಕೊಡಲಿ ಅಂತ ನಾವು ಬೇಡಿಕೊಳ್ತೇವೆ. ಒರಿ ಜವಣಗ್ ಬಿಸತ್ತಿಡು ಕುತ್ತುದು ಕೆರೆಯರ ಪ್ರಯತ್ನ ಮಲ್ತದು ಪದ್ರಾಡ್ ಆದಿತ್ಯನ ಆರೋಪಿ ನರಿಕೊಂಬು ಗ್ರಾಮದ ನಿಸಾರ್ ಯಾನೆ ನಿಸಾರ್ ಅಹಮದ್ನ 1 ತಿಂಗಳು ಬೊಕ್ಕ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ದ ಎಸ್ಐ ರಾಮಕೃಷ್ಣ ದುಂಬಾಳ್ತಿದ ಕೂಟ ಪತ್ತದುಂಡು. ಒರಿ ಜವಣಗ್ ಬಿಸತ್ತಿಡು ಕುತ್ತುದು ಕೆರೆಯರ ಪ್ರಯತ್ನ ಮಲ್ತದು ಪದ್ರಾಡ್ ಆದಿತ್ಯನ ಆರೋಪಿನು 1 ತಿಂಗಳು ಬೊಕ್ಕ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ದ ಎಸ್ಐ ರಾಮಕೃಷ್ಣ ದುಂಬಾಳ್ತಿದ ಕೂಟ ಪತ್ತದುಂಡು. ನರಿಕೊಂಬು ಗ್ರಾಮ ಪಿತ್ತಲಗುಡ್ಡೆದ ನಿಸಾರ್ ಯಾನೆ ನಿಸಾರ್ ಅಹಮದ್ ಬಂಧನ ಆಯ್ನ ಆರೋಪಿಯ ಆದುಲ್ಲೆ. ಫೆಬ್ರವರಿ 15 ಪಾಣೇರು ಜೈನೀರ್ನ ಪೇಂಟದ ಸುಲೈಮಾನ್ ಪನ್ಪುನಾಯಗ್ ಕತ್ತೆರಡು ಕುತ್ತುದು ಕೆರಿಯರ ಪ್ರಯತ್ನ ಮಲ್ತದಿತ್ತೆಂದು ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತಂಡು. ಆರೋಪಿ ನಿಸಾರ್ ಕೇಸ್ ಒಂಜಿಟ್ಟು ಆರೋಪಿಯಾದು ಜೈಲಿಗೆ ಪೋದು ಪಿದೈ ಬೈದೆ. ಜೈಲಿಡ್ದು ಬತ್ತಿ ಬೆರಿಕೆ ತನ್ನ ಪೊಲಬದ ಒರಿಯಗ್ ಎಲ್ಲಿಯ ಕಾರಣಗೂ ಕತ್ತೆರಡು ಕುತ್ತುದು ಪತ್ರಾಡಾದಿತ್ತೆ. ಈತ ಪೊಲೀಸರು ಬಂಧನ ಮಲ್ತಿದ್ದರು. ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ದುಂಬರಿದಂಡು. ತುಳುಕೂಟ ಕುಡ್ಲದ ಬಂಗಾರ ಪರ್ಬದ ಲೆಕ್ಕುಡು ಮಾರ್ಚ್ 26 ಕಾಂಡೆ 10 ಗಂಟೆಗೂ ಕುಡ್ಲದ ಮಂಗಳದೇವಿ ದೇವಸ್ಥಾನಡು ತುಳು ನಲಿಕೆ ಭಜನ ಪಂಥ ದೀವೊಂದಾಂದು ತುಳುಕೂಟ ಕುಡ್ಲದ ಗುರ್ಕಾರ್ಯರು ದಾಮೋದರ ನಿಸರ್ಗ ಸುದ್ದಿಕೂಟೋಡು ತೆರಿಪಾದರು. ಕುಡ್ಲಾ ತುಳುಕೂಟದ ಗುರ್ಕಾರ್ಯರು ದಾಮೋದರ ನಿಸರ್ಗ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟೋಡು ಪಾತೆರ್ದು ತುಳುಕೂಟ ಕುಡ್ಲದ ಬಂಗಾರ ಪರ್ಬದ ಲೆಕ್ಕುಡು ಮಾರ್ಚ್ 26 ಕಾಂಡೆ 10 ಗಂಟೆಗೂ ಕುಡ್ಲದ ಮಂಗಳದೇವಿ ದೇವಸ್ಥಾನಡು ತುಳು ನಲಿಕೆ ಭಜನೆ ಪಂಥ ದೀವೊಂದ 5ನೇ ವರ್ಷಾಚರಣೆ ಲೆಕ್ಕೊಡು ವರ್ಷ ಇಡೀ ಕಾರ್ಯಕ್ರಮ ನಡಪೆರಿತದೊಂದು ಸುರುತ ಕಾರ್ಯಕ್ರಮ ಅಂದೇಟು ತುಳು ಸಾಹಿತ್ಯ ಸಂಗೀತ ತಾಳ ಲಯ ಬೊಕ್ಕ ನಲಿಕೆನ ಆಧಾರವಾದದೆತ್ತೊಂದು ಇನಾಮು ಗಾಜಪುಂಡೊಂದು ಪಂಡೇರು. ಒಂಜನೇ ಇನಾಮು 7,000 ರೂಪಾಯಿ, ರಡ್ಡನೇ ಇನಾಮು 5,000 ರೂಪಾಯಿ ದೀತಂಡು. ತಿಂಗಳು ಕಾರ್ಯಕ್ರಮ ದೀದು ಡಿಸೆಂಬರ್ 3 ದಿನದ ವಿಶೇಷ ಕಾರ್ಯಕ್ರಮ ನಡಪಾಂಡು. ಅಖಿಲ ಭಾರತ ಬೀರ್ವೀರೆ ಪೊಂಜೋಲೆನ ಸಂಘದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ ತುಳು ನಲಿಕೆ ಭಜನೆ ಪಂತನು ಉದಿಪನ ಮಲ್ಪುವೆರೆಂದು ದಾಮೋದರ ನಿಸರ್ಗ ತೆರಿಪಾಯರು. ತುಳುಕೂಟದ ಒತ್ತು ಗುರ್ಕಾರ್ಯರು ಜೆವಿ ಶೆಟ್ಟಿ, ಪ್ರಧಾನ ಕಾರ್ಯಂತರು ರವಿ ಅಲೆವುರಾಯ ವರ್ಕಾಡಿ, ಪಣವದ ಗುರ್ಕಾರ್ಯರು ಸಂಜೀವ ಅಡ್ಯಾರ್, ಮರ್ಯಾದಿ ಸಲಹೆಗಾರರು ಚಂದ್ರಶೇಖರ ಸುವರ್ಣ ಸುದ್ದಿ ಕೊಟ್ಟೊಡಿದ್ದರು. ತುಳುವಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ, ಮಾಡುತ್ತಾ ಬಂದಿದ್ದೇವೆ. ಇಂಥ ಒಂದು ಸಂಸ್ಥೆಗೆ 50 ವರ್ಷ ತುಂಬಿದ ದೃಷ್ಟಿಯಲ್ಲಿ ಒಂದು ದೊಡ್ಡ 3 ದಿನದ ಕಾರ್ಯಕ್ರಮಗಳನ್ನು ಒಂದು ಸಮ್ಮೇಳನ ರೂಪದಲ್ಲಿ ಮಾಡಬೇಕು ಅಂತ ಚಿಂತಿಸಿದ್ದೇವೆ. ಅದೇ ಪ್ರಕಾರವಾಗಿ ಮುಂದಕ್ಕೆ ಆ ಕಾರ್ಯಗಳನ್ನು ಕೂಡ ನಡೆಸಲು ಆಯೋಜಿಸಲಾಗಿದೆ. ಈ ಒಂದು ವಿಚಾರದಲ್ಲಿ ಮತ್ತೆ ಮುಖ್ಯವಾಗಿ ನಾಡಿದ್ದು 26ನೇ ತಾರೀಕಿಗೆ ಮಂಗಳದ ದೇವಸ್ಥಾನದಲ್ಲಿ ನಡೆಯುವಂತಹ ತುಳು ಭಜನಾ ಸಂಘಗಳ ಮುಖ್ಯವಾಗಿ ತುಳು ಪದಗಳನ್ನೇ ಹಾಡಬೇಕು ಅವರು. ಅಲ್ಲಿ ನಾವು ಈ ಒಂದು ಸ್ಪರ್ಧಾ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದಕ್ಕೂ ಮತ್ತು ನಮ್ಮ ಮುಂದಿನ ಕಾರ್ಯಗಳಿಗೂ ತಾವುಗಳೆಲ್ಲ ಸಹಕಾರವಿತ್ತು ಪ್ರಚುರಪಡಿಸಿ ಈ ಸಂಸ್ಥೆಗೊಂದು ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೆ. ಮಂದಿರ ಲೋಕಾರ್ಪಣೆದ ಪೊರ್ತುಡು ಬರ್ಪುನ ಲಕ್ಷಗಟ್ಲೆ ಭಕ್ತರನ ಅನುಕೂಲಗಾದ 25,000 ಜನ ಉಂತುನ ಯಾತ್ರಿ ಭವನ ಕಟ್ಟೊಂದುಂಡು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ವಿಶ್ವಸ್ತ ಮಂಡಳಿ ಸದಸ್ಯರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರು. ಅಯೋಧ್ಯೆ ಶ್ರೀರಾಮ ಮಂದಿರ ಕಟ್ಟುನ ಕಾರ್ಯನು ತೂದು 6 ಮಾಹಿತಿ ಕೊಡ್ತೆರು. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ವಿಶ್ವಸ್ತ ಮಂಡಳಿ ಸದಸ್ಯರಾದ ಪುನಃ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಂಗಾರೆ ಅಯೋಧ್ಯೆಗೆ ಭೇಟಿ ಕೊರ್ದು ರಾಮ ಮಂದಿರ ಕಟ್ಟುನ ಕಾರ್ಯದ ಬುಳಿಚಿಲು ಪಿಂದೊಂಡೆರು. ಈ ಪೊರ್ತುಡು ಅಲ್ಪದ ಬುಳಿಚಿಲ್ದ ಬಗೆಟ್ಟು ಸ್ವಾಮೀಜಿರು ಮಾಹಿತಿ ಕೊರ್ದು ಮಂದಿರ ಕಟ್ಟುನ ಕಾರ್ಯ ರಬ್ಬಸೊಡು ನಡತೊಂದಿತ್ತದು. ಇತ್ತೆ ಗುಂಡದ ಉಭಾಪೀಠದ ಮಿತ್ತು ಕುಂದೊಲಿನ ಜೋಡ್ಸವನ ಬೊಕ್ಕ ಗೋಡೆ ಕಟ್ಟುನ ಕೆಲಸ ನಡತೊಂದುಂಡು. ನನದ 10 ದಿನೊಟು ಮಾಡುದ ಶಿಲೆ ಕಲ್ಲದ ಭೀಮು ಬೊಕ್ಕ ಶಿಲೆ ಕಲ್ಲದ ಮುಚ್ಚಿಗೆಲೆನು ಕುಲ್ಲವನ ಕೆಲಸ ಶುರು ಆಯ್ರಂಡು.
ಮಂದಿರ ಲೋಕಾರ್ಪಣೆದ ಪೊರ್ತುಡು ಬರ್ಪುನ ಲಕ್ಷಗಟ್ಲೆ ಭಕ್ತರ್ನ ಅನುಕೂಲಗಾದ 25,000 ಜನ ಉಂತುನ ಯಾತ್ರಿ ಭವನ ಕಟ್ಟೊಂದುಂಡು ಸ್ವಾಮೀಜಿ ಪಂಡೆರು. ಶ್ರೀ ರಾಮ ಲಕ್ಷ್ಮಣ ಸೀತೆನ ಮೂರ್ತಿ ಮಲ್ಪರೆಗಾದ ಕರ್ನಾಟಕದ ಹೆಗ್ಗಡೆ ದೇವನಕೋಟೆ, ಕಾರ್ಲಾ ತಮಿಳುನಾಡದ ಮಹಾಬಲಿಪುರಂ, ರಾಜಸ್ಥಾನ ಬುಕ್ಕ ನೇಪಾಳದ್ದು ಶಿಲೆಕಲ್ಲಲೇನು ಕನತದಿತ್ತದು ಶಿಲ್ಪಿಲು ಅವಿನು ತೂದು ಎಡ್ಡೆಂತಿನೇನು ಅಜತದು ಮೂರ್ತಿ ಮಲ್ಪಿರಂದು ಪೇಜಾವರ ಸ್ವಾಮೀಜಿ ತೆರಿಪಾಯಿರು. ಟ್ರಸ್ಟ್ ಕಾರ್ಯಂತರು ಚಂಪ್ರತಾಯ್, ವಿಶ್ವ ಹಿಂದೂ ಪರಿಷತ್ ನಾಯಕಿರು ಗೋಪಾಲ್ಜಿ, ಸ್ವಾಮೀಜಿಯರ್ನ ಮುಟ್ಟದ ಕಾರ್ಯಂತರು ಕೃಷ್ಣ ಭಟ್, ಅಯೋಧ್ಯೆ ಪೇಜಾವರ ಮಠದ ವ್ಯವಸ್ಥಾಪಕರು ಮಹೇಂದ್ರ ದುಬೆ ಈ ಪೊರ್ತೊಡಿತ್ತರು. ಮಕರ ಸಂಕ್ರಾಂತಿ ಕಳೀತಾ ಇದ್ದಂತೆಯೇ ರಾಮದೇವರ ಪ್ರಾಣ ಪ್ರತಿಷ್ಠಾ ಕಾರ್ಯ ಉತ್ಸವ ನಡೆಯಲಿಕ್ಕಿದೆ. ಆವಾಗ ಬರಬಹುದಾಗಿರತಕ್ಕಂತಹ ಯಾತ್ರಿಗಳಿಗೆ ಅನುಕೂಲವಾಗುವಂತೆ ಯಾತ್ರಿ ನಿವಾಸದ ಕಾರ್ಯ ಅದು ಭರದಿಂದ ಸಾಗಿದೆ. ಸುಮಾರು 25,000 ಮಂದಿ ಬಂದರೂ ಕೂಡ ಅವರಿಗೆ ಏಕಕಾಲಕ್ಕೆ ವಿಶ್ರಮಿಸಿಕೊಳ್ಳಿಕ್ಕೋ, ಅವರ ವಸ್ತು ಸಾಮಗ್ರಿಗಳನ್ನು ರಕ್ಷಿಸಿಕೊಳ್ಳಿಕ್ಕೋ, ಬಾತ್ರೂಮ್ ಟಾಯ್ಲೆಟ್ಗಳ ವ್ಯವಸ್ಥೆ ಇದಕ್ಕೆಲ್ಲ ಅನುಕೂಲವಾಗುವಂತಹ ಬೃಹತ್ತಾಗಿರತಕ್ಕಂತಹ ಆ ಕಟ್ಟಡದ ನಿರ್ಮಾಣ ಪ್ರಾರಂಭ ಆಗಿದೆ. ಶ್ರೀರಾಮನ ಪ್ರತಿಮೆ ನಿರ್ಮಾಣಕ್ಕೋಸ್ಕರ ಹಲವು ಶಿಲೆಗಳನ್ನು ತಂದಿದ್ದು, ಸುಮಾರು ರಾಜಸ್ಥಾನದಿಂದ 5 ಶಿಲೆಗಳು, ನಮ್ಮ ಕರ್ನಾಟಕದ ಹೆಗ್ಗಡದೇವನ ಕೋಟೆಯಿಂದ 4 ಶಿಲೆಗಳು, ಆಮೇಲೆ ಕಾರ್ಕಳದ ಈದು ಅಲ್ಲಿಂದ 1 ಶಿಲೆ, ಅದಂತೆಯೇ ತಮಿಳುನಾಡಿನ ಮಹಾಬಲಿಪುರಂನಿಂದ 1-2 ಶಿಲೆಗಳು ಬರಲಿಕ್ಕಿದ್ದಾವೆ. ನೇಪಾಳದಿಂದ ಗಂಡಕಿಯ 2 ಶಿಲೆಗಳು ಬಂದಿದ್ದಾವೆ. ನಮ್ಮ ಮೂರ್ತಿ ಶಿಲ್ಪಿ ತಜ್ಞರು ಅವುಗಳನ್ನೆಲ್ಲ ಪರಿಶೀಲಿಸಿ ಅವುಗಳಲ್ಲಿ ಯಾವುದು ಹೆಚ್ಚು ಉತ್ತಮವಾಗಿ ಪ್ರತಿಮೆ ಮೂಡಿ ಬರುತ್ತೆ ಆ ಕಲ್ಲನ್ನು ಆರಿಸಿಕೊಂಡು ಪ್ರತಿಮೆಯನ್ನು ಮಾಡುವವರಿದ್ದಾರೆ. ಒಡಿಪು ಜಿಲ್ಲೆ ಕಾಪು ತಾಲೂಕದ ಪೊಸ ಮಾರಿಗುಡಿ ದೇವಸ್ಥಾನ ಕಾಪು ಉಂದೆತ್ತ ಕಾಲಾದಿ ಸುಗ್ಗಿ ಮಾರಿ ಪೂಜೆ 2 ದಿನ ನಡೆತಂಡು. ಅಂಗಾರೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ್ದು ಮಾರಿಯಮ್ಮ ದೇವಿನ ಪಾಪೆ ಮುಖ ಬಂಗಾರ ಪದ್ದೆದ ಶೋಭಾ ಯಾತ್ರೆ ಬತ್ತದು ಗದ್ದುಗೆ ಏರ್ದು ಮಾರಿ ಪೂಜೆ ಉದಿಪನಾಡು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಪೊಸ ಮಾರಿಗುಡಿ ದೇವಸ್ಥಾನ ಕಾಪು ಉಂದೆತ್ತ ಕಾಲಾದಿ ಸುಗ್ಗಿ ಮಾರಿ ಪೂಜೆ 2 ದಿನ ನಡೆತಂಡು. ಪರ ಮಾರಿಗುಡಿ ದೇವಸ್ಥಾನ, ಪೊಸ ಮಾರಿಗುಡಿ ದೇವಸ್ಥಾನ ಬುಕ್ಕ ಕಲ್ಯ ಮೂಜಿನೆ ಮಾರಿಗುಡಿ ದೇವಸ್ಥಾನ ಇಂಚ ಮಾರಿಯಮ್ಮನ ಮೂಜಿ ದೇವಸ್ಥಾನುಡ್ಲ ಒಂದೇ ದಿನ ಸುಗ್ಗಿ ಮಾರಿ ಪೂಜೆ ನಡಪಾಯಿರು. ಅಂಗಾರೆ ರಾತ್ರಿ ಧಾರ್ಮಿಕ ವಿಧಿವಿಧಾನೊಲಿನ ಕರಿತದ ಮಾರಿ ಪೂಜೆ ಸುರುವಾಂಡ್. ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಕಾಸರಗೋಡು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಮುಂಬೈ, ಬೆಂಗಳೂರು ಇಂಚ ಬೇತೆ ಕಡೆತ ಭಕ್ತರು ಸುಗ್ಗಿ ಮಾರಿ ಪೂಜೆದ ಗದ್ದುಗೆ ಪೂಜೆ ಸೇರಿನಂಚ ಬೇತೆ ಸೇವೆಲಿಡು ಪಾಲ್ದಿತ್ತೊಂಡೆರು. ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ಮಾರಿಯಮ್ಮ ದೇವಿನ ಪಾಪೆ ಬೊಕ್ಕ ಬಂಗಾರ ಪದ್ದೆದ ಶೋಭಾ ಯಾತ್ರೆ ಬತ್ತದ ಗದ್ದುಗೆ ಏರ್ದು ಮಾರಿ ಪೂಜೆ ಉದಿಪನಾಡ್. ಕಾಪುಡು ನಡಪನ ಸುಗ್ಗಿ ಆಟಿ ಬೊಕ್ಕ ಜಾರ್ದೆ ತಿಂಗೊಲ್ದ ಮಾರಿ ಪೂಜೆಲೆಡು ಸುಗ್ಗಿ ಮಾರಿ ಪೂಜೆ ವಿಶೇಷವಾದುಂಡು. ಊರು ಪರ ಊರ ಭಕ್ತರು ಕಾಪು ಪೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಕುಲು, ಅಭಿವೃದ್ಧಿ ಸಮಿತಿದ ಕುಲು ಇಂಚ ಸರ್ವೆರ್ಲಾ ಪಾಲ್ದಿತ್ತೊಂದು ಶ್ರೀ ಮಾರಿಯಮ್ಮನ ಇಂಬು ನಟ್ಟೊಂಡೆರು.
பண்டிர் யானை நாடவரின் பிரவர்க ரெட்டு ஏகு சேர்சாவுடு பண்டிர்ன யானை நாடவರ ಅಭಿವೃದ್ಧಿ ನಿಗಮ ಕಟ್ಟದು ವರ್ಷಲ 500 ಕೋಟಿ ರೂಪಾಯಿ ಅನುದಾನ ಕೋರುಡುಂದು ಬಂಟಿರ್ನ ಯಾನೆ ನಾಡವೀರ್ನ ಮಾತೃ ಸಂಘ ಒತ್ತಾಯ ಮಾಡ್ತದನು. ಬಂಟಿರ್ನ ಯಾನೆ ನಾಡವೀರ್ನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಅಂಗಾರೆ ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರದು ಬಂಟಿರ ಯಾನೆ ನಾಡವೀರ್ನ ಪ್ರವರ್ಗ ರಡ್ಡ್ ಏಗ್ ಸೇರ್ಸಾವುಡು ಬಂಟಿರ್ನ ಯಾನೆ ನಾಡವೀರ್ನ ಅಭಿವೃದ್ಧಿ ನಿಗಮ ಕಟ್ಟದು ವರ್ಷಲ 500 ಕೋಟಿ ರೂಪಾಯಿ ಅನುದಾನ ಕೋರುಡು ಒತ್ತಾಯ ಮಲ್ತೆರು. ಸರ್ಕಾರದ ಅಧೀನಡೊಪ್ಪುನ ದುಂಬು ಬಂಟೇರು ಆಡಳಿತದಾರರ ಆದಿತ್ತಿನ ಬೊಕ್ಕ ಅನುವಂಶಿಕ ಮುಕ್ತೇಸರಿನ ಹೊಂದುದಿತ್ತಿನ ದೈವಸ್ಥಾನ ಬೊಕ್ಕ ಬೇತೆ ಆರಾಧನಾ ಕ್ಷೇತ್ರಗಳಿನ ಆಡಳಿತಗೂ ಸಂಬಂಧಪಟ್ಟಿನಕ್ಲೆಗೂ ವಾಪಸ್ ಕೊರ್ಪುನ ಸೇರಿನಂಚ ಸಂಘದ ಪದ್ರಾಡು ಬೇಡಿಕೆಯನ್ನು ಓಟದ ನೀತಿ ಸಂಹಿತೆ ಜಾರಿ ಆಪ್ ನೀಡಿದ ದುಂಬು ಸರ್ಕಾರ ನಡಪಾದ ಕೊರುಡುಂದಾರು ಒತ್ತಾಯ ಮಲ್ತೆರು. ಬಂಟ ಸಮಾಜಡು ಶೇಕಡ 40 ಜನ ಬಡಪತ್ತು ರೇಖೆಡ್ದು ತಿರ್ತಿತ್ತದು ಕಷ್ಟದ ಬದುಕು ಸಾಗಾವಂದುಲೇರು ಇತ್ತೆ ಮಾತಾ ಜಾತಿಗಳ ನಿಗಮಲು ತುರ್ತು ಮಂಜೂರ ಆವಂದುಂಡು ಆಂಡಲ ಬಂಟಿರ್ನ ಬೇಡಿಕೆಲಿನ ಬಗೆಟ್ ಗುಮನ ಕೊರೊಂದಿಜ್ಜಿರಂದ ಪಂಡಿನ ಅಜಿತ್ ಕುಮಾರ್ ರೈ ಮಾಲಡಿ ಕುಡ್ಲಾ ವಿಶ್ವವಿದ್ಯಾನಿಲಯಡು ಬಂಟಿರ್ನ ಯಾನೆ ನಾಡವೀರ್ನ ಸಮಾಜ ಅಧ್ಯಯನ ಕೇಂದ್ರ ಸ್ಥಾಪನೆ ಮಲ್ಪಡುಂದು ಒತ್ತಾಯ ಮಲ್ತೆರು. ಸಂಪಿಗೆದಡಿ ಸಂಜೀವ ಶೆಟ್ಟಿ, ರಾಮಮೋಹನ್ ರೈ ಸುದ್ದಿ ಕೊಟ್ಟಿದ್ದರು. ನಮ್ಮ ಬೇಡಿಕೆಗೂ ಒಂದು ಸಕಾರಾತ್ಮಕವಾದ ಒಂದು ಉತ್ತರ ಬರುತ್ತಿರುವಂತಹ ಲಕ್ಷಣಗಳು ಕಂಡು ಬಂದಿವೆ. ಆದ ಕಾರಣ ನಾವು ಈಗಾಗಲೇ ಅದಕ್ಕೆ ಮೊದಲೇ ಈ ಸಾರಿ ಸಹ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ 12 ಬೇಡಿಕೆಗಳು ನಿಮ್ಮ ಕೈಯಲ್ಲಿವೆ. ಆ 12 ಬೇಡಿಕೆಗಳಲ್ಲಿ ಒಂದು ಮುಖ್ಯವಾಗಿ ನಮ್ಮನ್ನು 3B ಇಂದ 2Aಗೆ ಸೇರಿಸುವುದು, ನಮ್ಮ ಬಂಟರ ಅಭಿವೃದ್ಧಿ ನಿಗಮವಾಗಿ 500 ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನು ನಮಗೆ ಮೀಸಲಾಗಿಡುವುದು ಮತ್ತು 10 ಪಾಯಿಂಟ್ಗಳು ಬೇರೆ ಇವೆ. ಆ 10 ಪಾಯಿಂಟ್ಗಳಂದರೆ ಬೇರೆ ಬೇರೆ ವರ್ಗದಲ್ಲಿ ಶೋಷಿತರಾದವರಿಗೆ ಅಥವಾ ಕಷ್ಟದಲ್ಲಿದ್ದವರಿಗೆ ಸರ್ಕಾರದಿಂದ ನೀಡಬೇಕಾದಂಥ ಸೌಲಭ್ಯಗಳನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಿಜವಾಗಿ ನೋಡಿದರೆ ಅದು ಬಂಟರಿಗೆ ಮಾತ್ರ ಸೀಮಿತವಲ್ಲ, ಎಲ್ಲ ಜಾತಿ ಮತ ವರ್ಗದಲ್ಲಿ ಅಂಥ ಕ್ಯಾನ್ಸರ್ ಪೀಡಿತರು ಅಥವಾ ಕಿಡ್ನಿ ರೋಗದಿಂದ ಬಳಲುತ್ತಿರೋರು, ಹೃದಯ ರೋಗದಿಂದ ಬಳಲುತ್ತಿರೋರು, ಎಲ್ಲ ರೋಗದಿಂದ ಬಳಲುತ್ತಿರುವಂಥ ಜನರು ತುಂಬ ಮಂದಿ ಇದ್ದಾರೆ. ನಾವು ಖಾಲಿ ಬಂಟರಿಗಾಗಿ ಕೇಳ್ತೇವೆ ಅಂದರೆ ನಾವು ಬಂಟ ಸಂಘವನ್ನು ಪ್ರತಿನಿಧಿಸುತ್ತೇವೆ. ನೀವು ನೋಡಿರಬಹುದು, ನಮ್ಮ ದೇಶವನ್ನು ಎಲ್ಲ ಕಡೆಯಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಜಾತಿ ಅತಿಯಾದ ರಾಷ್ಟ್ರ ಅಂದರೆ ಹೇಳಲಿಕ್ಕೆ ತಪ್ಪಿಲ್ಲ. ಯಾಕೆಂದರೆ ನಾವು ಜಾತಿ ಬೇಡವೆಂದರೂ ನಾವು ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ನಮ್ಮನ್ನು ಜಾತಿ ಬೇಡುವುದಿಲ್ಲ. ನಾನು ಬಂಟ ಅಲ್ಲ, ನಾನು ಇನ್ನೊಂದು ಜಾತಿಯ ಒಂದು ಅರ್ಜಿ ಕೊಟ್ಟರೆ ನನ್ನ ಮೇಲೆ ಪೊಲೀಸ್ ಕೇಸ್ ಆಗ್ತದೆ, ನನಗೆ ಉದ್ಯೋಗಕ್ಕೆ ಏನೋ ಅವಕಾಶ. ಅದರಿಂದಾಗಿ ಜಾತಿ ನಮ್ಮನ್ನು ಬಿಡುವುದಿಲ್ಲ. ನಮಗೆ ಜಾತಿ ಬೇಡ ಅಂತ ಬಂಟರು ಜಾತಿಯಿಂದ ದೂರ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ವ್ಯವಸ್ಥೆಯ ಮಧ್ಯೆ ನಾವು ಬದುಕುತ್ತಿರುವಾಗ ನಮ್ಮನ್ನು ಇಷ್ಟೊಂದು ಅವಗಣನೆ ಮಾಡ್ತಾ ಇದ್ದಾರೆ. ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆದ ಲೆಕ್ಕೊಡು ಅಂಗಾರೆ ರಾತ್ರಿ ಪೊರಿಪು ಫ್ರೆಂಡ್ಸ್ ಚಿತ್ರಾಪುರ ಮೊಕ್ಲೆನ ನಿಲೆಟ್ಟು ಮ್ಯೂಸಿಕಲ್ ನೈಟ್ ಸಂಗೀತ್ 2023 ಅಟ್ಟಣೆ ಮಲ್ತದಿತ್ತೇರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಗುರ್ಕಾರ್ಮಿಡು ಕಾರ್ಯಕ್ರಮ ಉದಿಪನಾಡು. ಬ್ರಹ್ಮಕಲಶ ನಡತಿನ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ವರ್ಷದ ಜಾತ್ರೆ ಬಾರಿ ಸಂಭ್ರಮೋಡು ನಡತಂಡು. ಜಾತ್ರೆದ ಲೆಕ್ಕೊಡು ಅಂಗಾರೆ ರಾತ್ರಿ ಪೊಲಿಪು ಫ್ರೆಂಡ್ಸ್ ಚಿತ್ರಾಪುರ ಮೊಕ್ಲಿನ ನಿಲೆಟ್ಟು ಮ್ಯೂಸಿಕಲ್ ನೈಟ್ ಸಂಗೀತ್ 2023 ಅಟ್ಟಣೆ ಮಲ್ತದಿತ್ತೇರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಗುರ್ಕಾರ್ಮಿಡು ಬಿನ್ನೇರ್ನ ಒಟ್ಟು ಸೇರಿಕೆಡು ಕಾರ್ಯಕ್ರಮ ಉದಿಪನ ಮಲ್ತೆರು. ಮೊಗವೀರ ಮಹಾಸಭಾದ ಗುರ್ಕಾರ್ಯರು ಮಾಧವ ಸುವರ್ಣ, ಪಣವದ ಗುರ್ಕಾರ್ಯರು ಭರತ್ ಕುಮಾರ್ ಯರ್ಮಾಳ್, ಚಿತ್ರಾಪುರ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಉಮೇಶ್ ಕರ್ಕೇರ ಪಾಲ್ದಿತ್ತೊಂಡರು. ಬ್ರಹ್ಮಕಲಶ ಬೊಕ್ಕ ಜಾತ್ರೆಗಾದ ಪುಣೆಯಿನ ಬೊಕ್ಕ ಗೆಲ್ಮಿಗೆ ಕಾರಣ ಐನಕ್ಲೆಗು ತಮ್ಮನದ ಮರ್ಯಾದೆ ಮಲ್ತೆರು. ಸಿನಿಮಾ ರಂಗದ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ಸನಿಲ್ ಗುರು, ವಿನೀತ್ ಕುಮಾರ್, ನಿರ್ದೇಶಕರು ರಾಹುಲ್ ಅಮೀನ್ ಪಾಲ್ದಿತ್ತೊಂಡರು. ಪೊರಿಪು ಫ್ರೆಂಡ್ಸ್ನ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ಸದಸ್ಯನಿಗೆ ನಾನು ನನ್ನ ವೈಯಕ್ತಿಕವಾದ ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಯಾಕಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಸಂಗೀತ್ 23 ಮಾಡೋದಿದ್ರೂ ಸಹ ಅದರ ಮೂಲ ಉದ್ದೇಶ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಯಾರೆಲ್ಲ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅವರನ್ನು ಸಾರ್ವಜನಿಕವಾಗಿ ನಮ್ಮ ಹಂತದಲ್ಲಿ ಗುರುತಿಸಬೇಕು. ಅವ್ರು ಮಾಡಿದಂಥ ಸೇವೆಗೆ ಸಮಾಜ ನಿಮ್ಮನ್ನು ಗುರುತಿಸ್ತದೆ, ನಾವು ಸಹ ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂಥ ಒಂದು ವಿಷಯಕ್ಕಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಎಲ್ಲರಿಗೂ ಸಹ ಮಾಡಿದ್ದಾರೆ. ನಡುವೆಯಲ್ಲಿ ನನಗೂ ಸಹ ಒಂದು ಮಾಡಿದರು, ಖಂಡಿತ ಅವಶ್ಯಕತೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಹರ್ನಿಶಿ ದುಡಿದಂಥ ಸಾವಿರಾರು ಜನರ ಇಲ್ಲೇ ಇದ್ದಾರೆ. ಅವರೆಲ್ಲರ ಕೆಲಸಗಳಿಂದಾಗಿ ಈ ದೇವಸ್ಥಾನನ ಮಾಡಲಿಕ್ಕಾಗಿದೆ. ಅವರೆಲ್ಲರ ಪರವಾಗಿ ಮಾತ್ರ ನಾನು ಈ ನನಗೆ ಕೊಟ್ಟಂಥ ಸನ್ಮಾನವನ್ನು ವಿನಯಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ದೇನೆ.
ಉಬಾರದ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನಡು ವರ್ಷಲ ಮಹಾಕಾಳಿ ದಿನ ಮೆಚ್ಚಿ ನೇಮ ನಡತೊಂದಿತ್ತದು. ಈ ಸರ್ತಿ ಅಂಗಾರೆ ರಾತ್ರಿ ದೇವಸ್ಥಾನದ ಸಂತೆ ಮಜಲಡು ಮಹಾಕಾಳಿ ದಿನ ಮೆಚ್ಚಿ ನೇಮ ಬಾರಿ ಗಡ್ತಡು நடத்தண்டு. ತುಳುನಾಡು ಮಾಕಾಲ್ ದಿನ ಬೊಕ್ಕ ಲೆಕ್ಕೆ ಸಿರಿನು ದೈವ ಬೊಕ್ಕ ದೇವರು ಇಂಚ ರಡ್ಡು ಸ್ವರೂಪಲಿಡ್ಲ ಆರಾಧನೆ ಮಲ್ತೊಂದು ಬೈದೆರು. ಮಾಕಾಲ್ ದಿನ ಆರಾಧನೆ ದೈವಸ್ಥಾನುಲಿಡ್ಲ ನಡಪುಂಡು. ಅಂಚನೆ ಬ್ರಹ್ಮ ಮುಗೆರೇರ್ನ ದೈವಸ್ಥಾನುಡ್ಲ ಆರಾಧನೆ ಮಲ್ತೊಂದುಲ್ಲೆರು. ಉಬಾರದ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನಡು ವರ್ಷಲ ಮಹಾಕಾಳಿ ದಿನ ಮೆಚ್ಚಿ ನೇಮ ನಡತೊಂದಿತ್ತದು. ಈ ಸರ್ತಿ ಅಂಗಾರೆ ರಾತ್ರಿ ಮೆಚ್ಚಿ ಬಾರಿ ಗೌಜಡು ನಡತಂಡು. ಪರಂಪರೆಡ್ದು ಬತ್ತಿನಂಚ ನಲಿಕೆ ಮನೆತನದಕಲು ಮಹಾಕಾಳಿ ದಿನ ಮೆಚ್ಚಿನ ನಡಪಾದ ಕೊರಿಯರು. ದೇವಸ್ಥಾನದ ಸಂತೆ ಮಜಲಡು ನೇಮ ನಡತಂಡು. ಊರು ಪರ ಊರ ಭಕ್ತರು ಮಹಾಕಾಳಿ ದಿನ ಸಿರಿಮುಡಿ ಅಣಿಕು ಮಲ್ಲಿಗೆ ಪುರ್ಪ ಅರ್ಪಣೆ ಮಲ್ತದು. ಮಹಾಕಾಳಿ ದೇವಿನ ಗುಡಿಟ್ಟು ಕುಂಕುಮಾರ್ಚನೆ ಸೇವೆ ಸಂದಾಯರು. ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರು ಬೊಕ್ಕ ಸದಸ್ಯರು ಕಾರ್ಯತುವನ್ನ ಅಧಿಕಾರಿ ಈ ಪೊರ್ತುಡಿತಿದ್ದು ಮಹಾಕಾಳಿ ದಿನ ಮೆಚ್ಚಿ ತೂದು ಇಂಬು ನಟ್ಟುಂಡೆರು. ಕುಡ್ಲದ ಉರ್ವಸ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನದ 42ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ಮಾರ್ಚ್ 24 ಶುಕ್ರವಾರ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರೀರ್ನ ಪೌರಾಹಿತ್ಯಡು ನಡಪುಂಡು. ಆನಿಕಾಂಡೆ ಒರ್ಬೇಕು ಪ್ರಾರ್ಥನೆ, ಪದ್ರಾಡ್ಕಾಯಿ ಗಣಹೋಮ, ಕಲಶಾಭಿಷೇಕ, ಮಾಪೂಜೆ, ರಾತ್ರಿ ಎನ್ಮೆಕ್ ರಂಗಪೂಜೆ, ಐಡ್ದು ಬುಕ್ಕ ನುಪ್ಪಪ್ರಸಾದ ಸೇವೆ ಅಟ್ಟಣೆ ಮಲ್ತದನಂದು ಪ್ರಕಟಣೆಡು ತೆರಿಪಾದಿರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲು.